ಸಾರ್ವಜನಿಕ ಗಣಪತಿ ಜೋಡ್ ರಸ್ತೆ ಕೌಂಟರ್ ನಮ್ಮ ಇಲ್ಲಾಡು ಚೌತಿ ಗಣಪತಿನ ಚೌತಿ ಗಣಪತಿ ಇತ್ತಂತೋಲೆ ದೇವರನ್ನ ಕೊಂಡಿಡು ಗಣಪತಿ ಇದು ಕರ್ಮದ ಗಣಪತಿ ನಮ್ಮ ಕರ್ಮುಡು ಗಣಪತಿ ಇದು ದೇವರನ್ನು ಪೂಜೆ ಮಲ್ಪನ ಪ್ರತಿ ವರ್ಷ. ಹಾಯ್, ವೆಲ್ಕಮ್ ಟು ಶೆಟ್ಟಿ ಚಾನಲ್. ಇನ್ನು ನಮ್ಮ ಇಲ್ಲದ ಗಣಪತಿನ ಪೂಜೆ ಪುರಾಣ ನಮ್ಮ ಇನ್ನು ಪಂಚಮಿ ಫ್ಲ್ಯಾಟಿಗೆ ಶೂಟಿಂಗ್ പോകുന്നിಲ್ಲ. ಅವಳು ಗಣಪತಿ ದೀಪೇರು ಭಾರಿ ಗೌಜು ಮಲ್ಪೇರು. ಕಾಣೆ ಟಿಫಿನ್ ಉಂಡು, ಮಧ್ಯಾಹ್ನ ಉಣಾಸುಂಡು, ರಾತ್ರಿ ವಿಸರ್ಜನೆ ಆಗಿ ಪಕ್ಕ ಉಣಾಸುಂಡು. ಅವಳು ಪೋತೀನಿ ಶೂಟಿಂಗ್ ಮಲ್ತು ನಮ್ಮನ್ನ ಚಾನಲ್ ಪಾಡ್ರಂಡು ಅವಳು ಪೋದಾಗಿ ನಿಕ್ಲೆ ತೋಜವ. ಸಾರ್ವಜನಿಕ ಗಣಪತಿ ಜೋಡ್ ರಸ್ತೆ ಒಂದು 41ನೇ ವರ್ಷದ ಗಣಪತಿ. ಪಂಚಮಿ ಫ್ಲ್ಯಾಟ್ ಜೋಡ್ ರಸ್ತೆ ಅಲ್ತ ಗಣಪತಿನ ಶೂಟಿಂಗ್ ಮೇಲೆ ಬರೋದು ಪೋಂದಿಲ್ಲ ಏನು ತುಲೆ ಒಂದು ಹಾಕಲ್ಲ ಫ್ಲ್ಯಾಟ್. ಪಂಚಮಿ ಫ್ಲ್ಯಾಟಿಗೆ ಬರ್ತಾನಲ್ಲ ಶ್ರೀ ಜಯರಾಮ್ ಬಂದು ಬರೀತಿರ್ತಾನೆ. ಇತ್ತ ಗಣಪತಿ ನಡೆಗೆ ಹೋಗಿಲ್ಲ, ಉಂಡಬಡ ಜನ ಇಲ್ಲ. ಗೊತ್ತಾಗ್ಲಿಲ್ಲ. ಹಾಯ್ ಮಕ್ಕಳೇ, ಒಳ್ಳೆ ನೋಡಿ ಬಾಯ್. ಅರುಣೇರು ಗಣಪತಿ ನೋಟಿಗೆ ಭಾರಿ ಬಂತು ತೋರಿಸಿದೆ. ವೆಲ್ಕಮ್ ಬನ್ನಿ ಗೋಪಣ್ಣ. ಬನ್ನಿ ಮಧುಕರ್ ಶೆಟ್ರು ಬಾಂಬೆ ಮತ್ತು ಕುಟುಂಬಸ್ಥರು. ಈತ ಆಟದ ಮೇಳದ ವಾರಿಸಾರಿ ಶನಿ ಮಾತ್ಮತೆ ಶನಿ ಮೇಳ ಯಕ್ಷ ಸಂಘತೆ ಮಿತ್ರ ಮಂಡಳಿ ಕಾರ್ಕಳ. ಯಕ್ಷ ಸಂಘತೆ ಮಿತ್ರ ಮಂಡಳಿ ಕಾರ್ಕಳ. 8 ಗಂಟೆ ಶುರು ಆಗ್ತದೆ ಆಟ. ಒಂದು 10 ನಿಮಿಷ ಸ್ಟಾರ್ಟ್ ಆಗ್ಬೋದು. 10 ನಿಮಿಷ. ಒಳ್ಳೆಯ ಕಾಳಿನ ಅರ್ಪಣೆ ಮಾಡ್ತೀನಿ ಅವರಿಗೆ ಜೀವನ ಅಂತ ಇನ್ನೊಂದು
पूषिकार्पणेन भगवान् मङ्गलमूर्तिश्री मृण्मय महागणपति प्रीयताम् अर्पणमस्तु। वाक्चातुर्यं कालिदासेन अनुग्रहमल्पूजे ಸೇವೆ ಅನುಗ್ರಹಮಲ್ಪಾಂಜನ ಪ್ರಾರ್ಥನೆ ದೀತ ಅವೇ ನಮ್ಮ ಕೈ ಮನ್ಪಾವನಂಜಿತ್ರ ಯೋಗ ವಾಕ್ಯದ ಗಣಪತಿ ಸ್ವಾಮಿ ಮಹಾಗಣಪತಿ ಅಕಾಲ ಫ್ಲ್ಯಾಟ್ದ ಗಣಪತಿಗೆ ಶನೇಶ್ವರ ಮಹಾತ್ಮೆ ಆಟಗೂ ಗಣಪತಿಗೆ ವಂದನೆ ಮಲ್ತೊಂದು ವೇಷಪಾತ ಈ ಸರಿ ಬೊಳ್ಳಿದ ಮೋದಕ ಮಲ್ಪಾದೇರ ಬೊಳ್ಳಿದ ಹಸ್ತ ಬೊಳ್ಳಿದ ಚಕ್ರ ಬೊಳ್ಳಿದ ಕಿರೀಟ ಬೊಳ್ಳಿದ ಗಣಪತಿ ಈ ವರ್ಷ ಒಪ್ಪಿಸಾದೆ ಈ ಸರ್ತಿದ ಮೂತ ಗಣಪತಿನ ಅಧ್ಯಕ್ಷೆ ವಿಠಲ್ ಶೆಟ್ಟಿ ಮೂರು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಿನ ಭಟ್ರು ನಮ್ಮ ಭಾರಿ ಆತ್ಮೀಯ ಒಂದೇ ಫ್ಲಾಟ್ ಹಿಡಿಪುನಾರು ಗಣಪತಿಗೆ ಉಚಿತ ಸೇವೆ ಅರ್ನ ಹೊರಮನೆ ವರ್ಷದ ಗಣಪತಿ ಹೊರಮನೆ ಆರಿಗೆ ಜಾಗ ನೆಲೆ ಅದು ಉಂಟು ಹೆಂಗಿಲ್ಲ ಎಡ್ಡು ರೀತಿ ಮಾತ್ರ ಲಗಾಬೇಕು ಆಚರೆ ಒಂದೇ ರಕ್ಕ ಬುದ್ಧಿ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ತಯಾರಾಗುವುದು ಗಣಪತಿನ ವರ್ಷ ಬೇರೆ ಪುಡ್ಗೋಲು ಅಂದೆ ವಾರ್ಷಿಕ ಫಿಕ್ಸ್ ನಾನು 7 ವರ್ಷ ಉಂಟು ಅಣ್ಣ 7 ವರ್ಷ ಉಂಟಾದ್ರು 9ನೇ ಹೊರಮೆ ವರ್ಷ 2 ವರ್ಷ ಇಟ್ಟಿದ್ದೆ ಒಂದು ಸುರುಕು ಬೇತ 2 ವರ್ಷ ಬೇತ 7 ವರ್ಷ ಹಿಡಿದು ಅಡಿಗೆ ಮಾಡ್ತಾರೆ ಇರ್ನ ಪದಾರೆ ರಮೇಶ್ ಭಟ್ರು ಬಿ ಎಂ ಭಟ್ರು ಉಂಟು ಹಾಂ ಊರು ಭಟ್ರೆ ಅಲ್ಲಿ ಆಳೆಗಟ್ಟೆ ಗರಡಿನಾಗ ಮಸಾಲ ರುಚಿ ನಂಬರ್ ಮಸಾಲ ಮಲ್ತು ಬರ್ಬ್ರೇಕ್ ಒಂದು ಆಳೆಗಟ್ಟೆ ಗರಡಿ ಇದೆಯಾ ಹಾಂ ಮಸಾಲ ಮಲ್ತು ರುಚಿ ನಂಬರ್ ಅಡಿಗೆ ಮಸಾಲ ಪೈನಾಪಲ್ ಗೊಜ್ಜು ಅಲ್ಲಿದೆ ಹಪ್ಪಳ ಒಂದು ಬಾಕ್ಸ್ ಕೊಡೋದು ಇರುವಲ್ ಪೊಂಡಲ್ಲಿ ನೀರು ನೊಟ್ಟಿಗೆ ಜಾಸ್ತಿ ಮಲ್ಲ ಐಟಮ್ ಅಂದೆ ಒಂದೆರಡು ಸಾವಿರ ಊಟ ನಾಲ್ಕು ಅಡಿಗೆ ದರಿಯಲ್ಲ ಅಡಿಗೆ ಹಾಂ ಕೋಡೆ ಏಪ ಹೋದಾರ ಕೋಡೆ ಹೋದಾರ ಕೋಡ ರಾತ್ರಿ ಒಣ ಸಿಗ್ತದೆ ಹಾಂ ಕೋಡ ರಾತ್ರಿ 105 ಅಂತ ಒಣ ಸಿಗ್ತದೆ ಹಾಂ 2 ಗಂಟೆ ಮುಟ್ಟ 5 ಗಂಟೆ 5 ಗಂಟೆ ಎಲ್ಲ 5:30 ಗಂಟೆ ಸುಧಾ ಶಿವಚೆಟ್ರು ಪಂಚಮ್ ಫ್ಲಾಟ್ದ ಬರ್ರಿ ಬರ್ರಿ ನಮಸ್ತೆ
ಇರ್ಬತ್ತಿನ ಇದ್ದೆ ಹಾಯ್ ಮಕ್ಕಳೇ ನಮಸ್ಕಾರ ಗೋಪಾಲಣ್ಣ ಎಲ್ಲ ಬರ್ಬಿಟ್ಟು ಸತೀಶ್ ಚಾನಲ್ ಯೂಟ್ಯೂಬ್ ಬರ್ತಿಲ್ಲ ಯಾವಾಗ ಬಂದದ್ದು ನೀನು ನಿನ್ನೆ ಬಂದದ ಎಲ್ಲಿದ್ದಾರೆ ಮಾದಣ್ಣ ನೋಡಲಿಕ್ಕಿಲ್ಲ ಹೌದಾ ಏನೋ ಪೂಜೆ ಉಂಟಾ ಹಾಂ ಮದುವೆ ಹೇಳಿಲ್ಲ ಓಯ್ ರಾಜು ಹಾಯ್ ಮಮ್ ಹಾಯ್ ಇದು ಬೇರೆ ಹಾಯ್ ಬೇಬಿ ಅರಪೂಜಲ್ ರಾಜಣ್ಣ ನಮ್ಮನ್ನ ಬಾಯ್ ಬೇಬೇಕ ಫೇಮಸ್ ಆಗಿದೆ ಅಂದರೆ ಇದು ಬಿಡುತ್ತಲೇ ಇತ್ತು ಹಾಯ್ ಒಳ್ಳೆಯರು ಗುರುಕಾರ ಒಳ್ಳೆಯರು ಅದು ಹಾಂ ನಮಸ್ತೆ ಭಾಷೆ ಪ್ರಸಾದ ಗಿಟ್ಟುಂಟು ಹಾಂ ಪೂಜೆ ಏನು ಜೊತೆ ಯೂಟ್ಯೂಬ್ ಪಾಠ ಯೂಟ್ಯೂಬ್ ಬರ್ಕೊಂಡು ನಂಗೆ ಪಂಚಮಿ ಫ್ಲಾಟ್ದ ಗಣಪತಿನ ಚೌತಿ ಉತ್ಸವಕ್ಕೆ ಬಹುದಿನ ಅಗಲಿತ ಆಟೋದ ಪೆಂಡಲ್ ಬೋದು ಬರ್ತೇನೆ ನಾನು ಆಟೋ ತೂರ ರೆಡಿ ಆಗ್ತೇನೆ ವಿಠಲ್ ಶೆಟ್ರು ಬಾಂಬೆ ವೈಟ್ ಆ್ಯಂಡ್ ವೈಟ್ ವಿಠಲ್ ಶೆಟ್ರು ಒಂದೇ ಪುದಾರಾರೆ ಪಂಚಮಿ ಫ್ಲಾಟಿಗೆ ಬರ್ತದೆ 10 ವರ್ಷ ಮುಟ್ಟಾಂಡು ಮೂಲು ಗಣಪತಿ ಕನೋಟು ಬತ್ತಿ ನಡೆದು ಮುಖಾರು ಅವನಿ ನಾನು ಮೂಲ ನಂಬೆ ಬಂಡದು ಮುಲ್ತ ಕಮಿಟಿ ದಕ್ಲೇನು ಒಟ್ಟುಪಾಡ್ದು ಗಣಪತಿನ ನಂಬೋದಿಲ್ಲ ವಿಠಲಣ್ಣ ಮೂಲೇರಿ ಫ್ಲಾಟ್ಗೆ ತಂದು 8 ವರ್ಷ ಆಗಿ ವರ್ಮನೆ ವರ್ಷ ಹಿರೇಗೆ ಗಣಪತಿ ಕನೋಟು ಬತ್ತು ಪಣ್ಯ ಪಂಡ್ಲೆ ಎಂಚ ಬತ್ತು ಪಣ್ಣಂಬಿ ಯಾರು ಫ್ಲಾಟ್ ದಕ್ಕಲು ಒಟ್ಟು ಅದು ಐಕೆ ಧನಿಕುಲು ದಾದ ಬಂಡ್ಯಾರ ದೀಪ
ಪೂರ ಮಲ್ಲತ್ತು ಅವು ಬಂದು ಮಲ್ಪರ ಬಲ್ಲಿ ಸೂರ್ಯ ಚಂದ್ರ ಕಾಲ ಮುಟ್ಟಾಗ ನೀವು ಒಟ್ಟಾಗಿ ಮಲ್ಪೋರು ವಿಘ್ನ ಹೊರ ಬಲ್ಲಿ ಅವು ಆಯ್ ಗುಡ್ಪಿಗೆ ಪಕ್ಕ ನಮ್ಮ ಈ ಜಾಗ ಬಾರಿ ಎಡ್ಡೆ ಎಂಗಳು ಫುಲ್ ಸಪೋರ್ಟ್ ಉಂಟು ನಮ್ಮನೆ ಫಸ್ಟ್ ವರ್ಷನೇ ಗಣಪತಿ ಅಗುಲಿ ಕೊಡಿಯಿದೆ ಆರಂಭದಾರ ಪ್ರಸನ್ನ ಶೆಟ್ಟಿ ಒಂದು ಫ್ಲಾಟ್ ದಾದಾನೆ ಯಾರು ಈ ಸರಿ ಏತ್ ಬೊಳ್ಳಿ ಕೊರಿ ಯಾರು ಈ ಸಾರಿ ಆಸ್ತ ಮೋದಕ್ ಅಂಕುಶ ಪಾಶ ಬಕ್ಕ ಬೊಳ್ಳಿದ ಎಳಿ ಐನ್ ಬಗೆ ಕೊಡಿ ಐನ್ ಬಗೆ 3 ಜನ ಒಟ್ಟಿಗೆ ಅದು 3 ಜನ ಮಾತೆಲ್ಲ ಅಲ್ಲ ತಿಂಗಳು 5 ಜನ ಕೂಡದೆ 5 ಜನ ಕೊಡಿ ಏತಕ್ಕಿಲ್ಲ ಬೊಳ್ಳಿ ಹಣ್ಣು ಆಯಿತು ಒಂದು ಬಟ್ಟೆ 80,000 ಮುಟ್ಟಾಗ ವಿಠಲ್ ಶೆಟ್ರು ಮುಂಬೈ ಭಾರಿ ಪಾಪದ ಜುಮತು ನಗೇರ್ಲ ಪೋಡಿಯೋ ಅಂದ ಮನಸಾರನ ಬಾಲದ ಲೆಕ್ಕ ಭಾರಿ ಅಂತ ನಮಸ್ತೆ ಭುಜಂಗ ಶೆಟ್ರು ಮಧ್ಯ ಹೊಡಿತಿದ್ದಾರೆ ಶನೇಶ್ವರ ಮಹಾತ್ಮ್ಯದ ಶನಿ ಪಾಡ್ನಾರ್ ಮೇಲೆ ಆಟದ ಚೌಕಿದ ಗಣಪತಿ ಎಲ್ಲಿ ನೋಡಿ ಬಾಯ್ ಮಾಡಿ ಯಾವಾಗಲೂ ಫೋಟೋ ತೆಗೆದು ಇವತ್ತು ವಿಡಿಯೋದಲ್ಲಿ ಹಾಕುವ ಆಯ್ತಾ ಯೂಟ್ಯೂಬಲ್ಲಿ ಬರ್ತದೆ ನೀನು ಪಶುಪತಿ ಅಂತ ಹೆಸರಾದದ್ದು ಹೇಗೆ ಗೊತ್ತೇ? ದೇವೇಂದ್ರನಿಗೆ ಕಷ್ಟದ ಕಾಲದಲ್ಲಿ ಅವನನ್ನು ಪಶುಗಳ ರೀತಿ ಸಂತರಿಸಿ ನಿನ್ನ ಜೊತೆ ಇರಿಸಿಕೊಂಡ ಕಾರಣಕ್ಕಾಗಿ ನಿನ್ನನ್ನು ಪಶುಪತಿ ಅಂತ ಹೇಳುತ್ತಾರೆ. ಪಶುಪತಿ ಆಲಿಪುದು ಎನ್ನ ನುಡಿಯನು. ಈಗ ನಾನು ಹೇಳುವುದನ್ನು ನೀನು ಕೇಳಬೇಕು ದೇವರು. ಕೈಲಾಸದಲ್ಲಿ ನೀವು ಇದ್ದೀರಿ ಎನ್ನುವ ಹಾಗೆ ಹೇಳ್ತೀರಿ ದೇವರು. ನಿನ್ನೆ ದಿವಸ ನೀವು ಕೈಲಾಸದಲ್ಲಿ ಇದ್ದೀರಿ ದೇವರೇ. ಮೊನ್ನೆಯ ದಿನ ನಾಳೆ ಬರುತ್ತೇನೆ ಎನ್ನುವ ಹಾಗೆ ಹೇಳಿದಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಸೇರಿದವನಿದ್ದೇನೆ. ಆ ಹೊತ್ತಿಗಾದರೆ ನಿಮ್ಮ ಮನಸ್ಸು ಚಂಚಲಗೊಂಡು ಕೈಲಾಸದಲ್ಲಿದ್ದರೆ ಶನಿಯನ್ನು ಪೀಡಿಸಿದರೆ ಅವನ ಕಾಟವನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಅವನ ಕೈಯಿಂದ ತಪ್ಪಿಸಿ ಹೇಗಾದರೂ ಒಂದು ದಿವಸ ಪಾರಾದರೆ ನಾಳೆ ನೋಡಬಹುದು ಎನ್ನುವ ಹಾಗೆ ಯೋಚನೆಯನ್ನು ಮಾಡಿದ್ದೀವಿ ದೇವರೇ. ಆ ವಿಚಾರವಾಗಿ ಯೋಚನೆಯನ್ನು ಮಾಡಿದಂತಹ ನೀವು ಕೈಲಾಸವನ್ನು ಬಿಟ್ಟು ಕೈಲಾಸದ ತಪ್ಪಲಲ್ಲಿರುವಂತಹ ಗಿರಿಯಲ್ಲಿ ಅದರ ತಪ್ಪಲಲ್ಲಿರುವಂತಹ ಬಿದಿರ ಹೊಟ್ಟೆಯೊಳಗೆ ಸಣ್ಣ ಇರುವೆ ರೂಪದಲ್ಲಿ ಒಂದು ದಿವಸ ಕಳೆದ್ರೆ ದೇವರೇ
ದೇವ್ರ, ನಾಳೆ ನಾ ಎಲ್ಲೋ ಹಾಗೆ ಹೇಳಿದಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಸೇರಿ ನಿಮ್ಮನ್ನು ಪೀಡಿಸುವುದಕ್ಕೆ ಪ್ರಾರಂಭವನ್ನ ಮಾಡಿದೆ. ನಿಮ್ಮ ಕೈಲಾಸದಲ್ಲಿ ಕುಳಿತಂತಹ ನಿಮ್ಮ ಪೀಠದಿಂದ ಕೆಳಗಿಳಿಯುವ ಹಾಗೆ ಮಾಡಿದೆ. ಅಲ್ಲಿಗೆ ನಿಮ್ಮ ಮನಸ್ಸು ಚಂಚಲವಾಯಿತು. ಶನಿಯ ಪೀಡನೆಯಿಂದ ನಾನು ದೂರ ಇರಬೇಕೆನ್ನುವ ಕಾರಣಕ್ಕಾಗಿ ಕೆಳಗೆ ಹೋಗಿದ್ದೇವೆ. ಸಣ್ಣ ಹಿರಿಯ ರೂಪವನ್ನು ತಾಳಿದೆ. ಇದು ಶನಿ ಕಾಟ ಬಗ್ಗೆ ಮತ್ತೇನಿದೆ? ತುಳಿಯದು ನಿನ್ನ ಮನೆಯೊಳು ನೆಲೆಸಿ ಹರಂ ಬಳಲಿಸಿ ತಮ್ಮದಿ ನೆಲೆಗೊಳಿಸೈ ಗಹದಲ್ಲಿ ಬರೆಯುತ್ತ ನಿಜನಿ ಗಹದಲ್ಲಿ ಬರೆಯುತ್ತ ನೀ ಶನಿರಾಯ ದೇವಾ, ಮೆಚ್ಚಿದೆ ಮೆಚ್ಚಿದೆ ಬಳಿರೆ ಬಾಪುರೆ ಓ ಹೀಗೆಲ್ಲ ನೀನು ನಟುವಂತೆಯಲ್ಲ. ಹೌದು ದೇವ್ರೆ, ಈಗ ನಾನು ಇರುವೆಯಾಗಿ ಕೂತದ್ದು ನಿನ್ನ ಪ್ರಭಾವನೆ. ಹೌದು ದೇವರು, ಮತ್ತಿನ್ನೇನು? ಈ ರೀತಿಯಾಗಿ ನೀನು ಪ್ರವೇಶ ಮಾಡಿ ಭಯಪಟ್ಟನಾದಂತ ನನಗೆ ತಿಳಿಯಲು ನನ್ನಲ್ಲಿ ನೀನು ಪ್ರವೇಶ ಮಾಡಿ ಈ ರೀತಿಯೆಲ್ಲ ಆಯ್ತು ಅಂತಾದ್ರೆ ನಿನ್ನ ಮಹಿಮೆ ಹೌದೇ? ನನ್ನ ಮಹಿಮೆಯನ್ನು ಮೆಚ್ಚಿಕೊಂಡವರಿದ್ದೀವಿ. ಹೌದಪ್ಪ, ಇದು ನನ್ನ ಮಹಿಮೆ ಅಲ್ಲ ದೇವರೇ, ನನ್ನ ಕರ್ತವ್ಯವನ್ನು ನಾನು ಮಾಡಿದವನಿದ್ದೇನೆ. ಬಹಳ ಅದ್ಭುತವಾದ ಕರ್ತವ್ಯ ನಿನ್ನದು. ಅದರಲ್ಲಿ ಎರಡು ಮಾತಾಡ್ಲಿಕ್ಕಿಲ್ಲ. ಸರಿ ದೇವ್ರೆ. ಶನಿರಾಯ ದೇವಾ, ಇಷ್ಟೆಲ್ಲ ಈ ರೀತಿಯಾಗಿಲ್ಲ ನೀನು ವರ್ತಿಸ್ತೀಯ ಅಂತ ಆದ್ರೆ ಇಷ್ಟು ಅದ್ಭುತವಾದದ್ದೆಲ್ಲ ನಿನ್ನ ಒಳಗೆ ಉಂಟು ಅಂತಾದ್ರೆ ನನ್ನ ಮನೆ ಮೆಚ್ಚಿದೆ, ನಿನ್ನನ್ನು ಮೆಚ್ಚಿದೆ. ಅನುಗ್ರಹಿಸಬೇಕು. ಶುಭಶಾಲಿ ಅಯ್ಯ ಶನಿರಾಯ, ದೇವಾ, ಇಲ್ಲಿವರೆಗೆ ಬಂದು ಎಷ್ಟು ಗಂಟೆಗೆ ನೀನು ಪ್ರವೇಶ ಮಾಡಿ 30 ಗಂಟೆ. ಆ 30 ಗಂಟೆಗೆ ಪ್ರವೇಶ ಮಾಡುವುದಕ್ಕಾಗಿ ಈ ಕೈಲಾಸಗಿರಿಯಡೆಗೆ ಅಷ್ಟು ನಿಧಾನದಿಂದ ಬಂದವನಿದ್ದೆ. ಮಂದಗತಿಯಿಂದ ಬಂದವನು. ಹೌದಪ್ಪ, ಹಾಗೆ ಅಷ್ಟು ಕಷ್ಟಪಟ್ಟು ಬಂದವರಿಗೆ ನಾವೇನಾದ್ರೂ ಕೊಡಬೇಕಲ್ಲ. ದೇವ್ರೆ, ನೀವು ಕೊಡುವುದಂತ ಅದು ಲೋಕ ಕಲ್ಯಾಣಕ್ಕೆ ಎನ್ನುವಂತ ತಮ್ಮ ತಿಳಿದುಕೊಂಡವನಿಗೆ ಅಷ್ಟು ಗೊತ್ತುಂಟಲ್ಲ. ಹೌದು. ಅಯ್ಯ ಶನಿರಾಯ, ದೇವ, ನಿನಗೆ ಏನಾದ್ರೂ ಕೊಡಬೇಕು ಅಂತ ಭಾವಿಸಿದ್ರೆ ನಮ್ಮ ಕೈಲಾಸದಲ್ಲಿರುವುದು ಯಾವುದು ಸಾಕಾಗುವುದಿಲ್ಲ. ಎಲ್ಲವೂ ಈಗ ನಾನು ಅದರಲ್ಲಿರುವಂತಹ ಎಲ್ಲ ಯಾವುದು ಗಿಡ ಮರ ಕೀಟ ಪ್ರಾಣಿ ಪಕ್ಷಿಗಳಿಗೆಲ್ಲದಕ್ಕೂ ನನ್ನ ಪ್ರೇರಣೆಯಿಂದಲೇ ನಿನ್ನನ್ನು ಹಿಡಿಬೇಕು ಅಂತಾದ್ರೆ ನಿನ್ನ ಸುತ್ತ ಇರುವಂತಹದಕ್ಕೆಲ್ಲಕ್ಕೂ ನನ್ನ ಪ್ರಚೋದನೆ ಬೇಕು. ಅದುಂಟಲ್ಲ. ಈಗ ಎಲ್ಲವೂ ನನ್ನ ಅಧೀನ ದೇವರೇ. ಶನಿರಾಯ, ದೇವ, ಮೆಚ್ಚಿದೆ. ಏನಾದ್ರೂ ಹೆಚ್ಚಿನದ್ದು ನಿನಗೆ ಕೊಡಬೇಕು ಅಂತ ನಾನು ವರ್ತಿಸಿಕೊಂಡಿದ್ದೇನೆ. ನನ್ನ ಮನಸ್ಸು ನನಗೆ ನಿನಗೆ ಕೊಡಬೇಕು ಅಂತ. ಆಗ್ಬೋದು ದೇವ. ಅದು ಕೊಡುವುದಕ್ಕೆ ಏನು ನಮ್ಮ ಕೈಲಾಸದಲ್ಲಿ ನಿನಗೆ ಸಾಕಾಗುವಂಥದ್ದು ಕಾಣಲಿಲ್ಲ ಪುಣ್ಯಾತ್ಮ. ಮತ್ತಿನ್ನೇನು ದೇವರೇ? ಆದ್ರೆ ಏನು ಕೊಡುವ ಅಂತ ಯೋಚನೆ ಮಾಡಿದ್ರೆ ಒಂದು ಉಪಾಯ ಉಂಟು. ಏನು ದೇವ? ಬೇರೆ ಏನು ಕೊಡುವುದಲ್ಲ, ನನ್ನ ಹೆಸರನ್ನ ನಿನಗೆ ಕೊಡ್ತೇನೆ. ಶನಿರಾಯ, ನಿಮ್ಮ ಹೆಸರು ಈಶ್ವರ, ಶನೇಶ್ವರ. ಹೇಗೆ? ಶನಿ, ಆ ಶನೇಶ್ವರ. ಈಶ್ವರ, ಶನೀಶ್ವರ. ಹೇಗೆ? ಅಂತ ದೇವರೇ,